ಮಲ್ಲಂಗದಲ್ಲಿ ಪೋಡಿಸಿದಂತಹ ನೀನು ಕಾಲಡಿಯಲ್ಲಿ ಬಿದ್ದು ಹೋಗಬಾರದು ಎನ್ನುವ ಹಾಗೆ ತಡೆಯುತ್ತಿದೆಯಲ್ಲ ತಾರ. ನೀತಿಯಲ್ಲ. ಯಾಕಲ್ಲ? ಈಗ ನೀವು ಹೋಗುವುದು ನೀತಿಯಲ್ಲ ಸ್ವಾಮಿ. ಓಹೋ, ರೊಚ್ಚು ಕೆಚ್ಚು ನಿಮಗೆ ಸಿಟ್ಟು, ನಿಮ್ಮ ಕಣ್ಣಿನ ಬೆಂಕಿ ಉಗುಳ್ತಾ ಇದ್ದೀರಿ. ಹೊರೆದು ಬಾಯಿ ಮುಚ್ಚುವುದರ ಒಳಗೆ ಹೋಗಿ ನಿಲ್ಲದೇ ಇದ್ರೆ ನಾಳೆ ಆ ಪಾಪಿ ಪ್ರಚಾರ ಮಾಡಿಕೊಂಡು ಬಂದವನು. ಮೊದಲೆಲ್ಲ ಕರೆದಾಗ್ಲೇ ಬರ್ತಿದ್ದ, ಈಗ ಸ್ವಲ್ಪ ತಡ ಆಗ್ತದೆ, ಹೇಳಲಿಕ್ಕೆ ಕೊಡುವುದಿಲ್ಲ ಅಂತ. ಇಲ್ಲದೇ ಇದ್ರೆ ಹಿಂದಿನಿಂದ ಹೇಳ್ತಾನಂತೆ ಅವ ಸುಳ್ಳು ಸುಳ್ಳೇ ಹೇಳುದು ಅಂತ. ನಮ್ಮ ಎದುರು ಮಾತಾಡುವುದಿಲ್ಲ ಸ್ವಾಮಿ. ಆ ವಿಷಯಗಳಲ್ಲ. ಇನ್ನೊಮ್ಮೆ ಅವ ಕರೆದದ್ದುಂಟು, ಒಮ್ಮೆ ಅಲ್ಲ ಹಲವು ಬಾರಿ ಕರೆದದ್ದುಂಟು. ಕರೆದು ಒಮ್ಮೆ ನಿಮ್ಮಿಂದ ಪೆಟ್ಟು ತಿಂದು ಹೋದ ಆತ ಮತ್ತು ಕೆಲವು ಸಮಯ ನಿಮ್ಮನ್ನು ಕರೆಯುವಂತಹ ಧೈರ್ಯವನ್ನು ಮಾಡುವುದಿಲ್ವಾಗಿ. ಜೀವಮಾನದಲ್ಲಿ ನನ್ನ ಎದುರು ನಿಲ್ಲಬೇಕು ಅಂತಾದ್ರೆ ಎಷ್ಟು ಜನರ ನಿದ್ದೆ ಕೆಡಿಸಿದ್ದಾನೋ ಏನೋ, ಎಷ್ಟು ಜನರ ಕೈಕಾಲು ಹಿಡಿದು ಏನೆಲ್ಲ ಕೇಳಿದ್ದಾನೋ ಏನೋ ಗೊತ್ತಿಲ್ಲ. ಅಂತಹ ಒಂದು ಧೈರ್ಯವನ್ನು ಮತ್ತೆ ಮಾಡ್ತಾನೆ ಅಂತಾದ್ರೆ ನೀವೇ ಹೇಳಿದ ಹಾಗೆ ಅವನಿಗೆ ಯಾರದ್ದೋ ಹಿನ್ನೆಲೆ ಇದೆ. ಹಿನ್ನೆಲೆ? ಹೌದು, ಸುಗ್ರೀವನಿಗೆ. ಖಂಡಿತ ಸ್ವಾಮಿ. ಅದಕ್ಕೆ ನಾನು ಹೋಗಬಾರದು. ಆ ವಿಷಯವನ್ನು ಹೋಗಕೂಡದು ಸ್ವಾಮಿ. ಅದರ ಜೊತೆಗೆ ಹೊರಟು ನಿಂತಿರುವಂತಹ ನಿಮ್ಮ ದೇಹದಲ್ಲಿ ಕಾಣುವಂತಹ ವಿಚಿತ್ರವಾದಂತಹ ಕೆಲವು ಚಿಹ್ನೆಗಳು, ಕೆಲವು ಲಕ್ಷಣಗಳು ನನಗೇನೋ ಒಂದು ರೀತಿಯಲ್ಲಿ ಸಹ್ಯವಾದದ್ದು. ಅರ್ಧ ನಿದ್ದೆಯಿಂದ ಇದ್ದದ್ದಲ್ವಾ? ಅದ ಹಾಗಲ್ಲ ಸ್ವಾಮಿ. ಮತ್ತೆ ಅದರ ಜೊತೆಗೆ ಇನ್ನೊಂದು ವಿಷಯವನ್ನು ನಾನು ಕೇಳಿದೆ. ಸುಗ್ರೀವನಿಗೆ ಬಂದಂತಹ ಧೈರ್ಯ ಎಲ್ಲಿಂದ ಅಂತ. ಎಲ್ಲಿಂದ? ನಮ್ಮ ಮಗನಾಡಿದಂತಹ ಮಾತು. ಅಂಗದ? ಹೌದು. ಏನು ಹೇಳಿದ? ನೀವು ಹೋಗದೇ ಇರುವಂತಹ ಪ್ರದೇಶ, ಅಲ್ಲಿ ಹೋಗಿ ಕುಳಿತುಕೊಂಡಿದ್ದಾನೆ ಅವನು. ತಪ್ಪಲು ಪ್ರದೇಶದವರೆಗೆ ಹೋಗ್ತಾರೆ. ಮತಂಗರ ಶಾಪ ಇರುವುದೇನು? ಒಂದು ಯೋಜನದ ಸುತ್ತಳತೆಯಲ್ಲಿ ಋಷಮುಖದ ಮತಂಗ ಪರ್ವತದ ಒಳಗೆ ನಾವು ಹೋಗ್ಲಿಕ್ಕಿಲ್ಲ. ಹೋಗದೇ ಇರುವ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡ ಆತ ಅಲ್ಲಿ ಹೋದ್ರು ನಮ್ಮೂರಲ್ಲಿಗೆ ಹೋಗಬಹುದು, ನೀವು ಮಾತ್ರ ಹೋಗ್ಲಿಕ್ಕಿಲ್ಲ. ನಾನಾಗ್ಲಿ ನನ್ನ ಅನುಚರರಾಗ್ಲಿ ಅಂದ್ರೆ ಅವನನ್ನು ಉದ್ದೇಶಿಸಿ ಹೋಗುವವರು. ಹೌದು, ಹೋಗಬಾರದು ಅಂತ. ನಮ್ಮ ಮಗ ಹೋಗಿದ್ದಾನೆ ಸ್ವಾಮಿ. ಏನಂತೆ ಮಗನಿಗೆ? ಹೋಗಿ ಅಲ್ಲಿ ನಡೆದಿರುವಂತಹ ಯಾವೆಲ್ಲ ವಿದ್ಯಮಾನಗಳನ್ನ ಕೇಳಿ ಅರಿತು ಬಂದು ನನ್ನಲ್ಲಿ ಹೇಳಿದ್ದಾನೆ. ಏನಂತೆ? ಅಲ್ಲೊಬ್ಬ ಬಂದಿದ್ದಾನೆ. ಯಾರು? ಸೂರ್ಯವಂಶಜ ರಾಮ, ರಾಮಚಂದ್ರ ಎನ್ನುವ. ರಾಮಚಂದ್ರ ಬಂದದ್ದಷ್ಟೇ ಅಲ್ಲ, ಬಂದಂತಹ ಅವನನ್ನ ಕಂಡು ಈ ಸುಗ್ರೀವ ಪ್ರೀತಿಯಿಂದ ಮಾತನಾಡಿಸಿ ಹತ್ತಿರಕ್ಕೆ ಕರೆತಂದು ತುಲ್ಯಾರಿ ಮಿತ್ರತ್ವವನ್ನು ಏರ್ಪಡಿಸಿಕೊಂಡಿದ್ದಾನಂತೆ ಸ್ವಾಮಿ. ಯಾರು ಅವನ ಮಿತ್ರತ್ವಕ್ಕೆ ಒಪ್ಪುವುದಿಲ್ಲ. ನನ್ನ ವಿರೋಧಿ ಅವ ಅಂತ ಕೇಳಿದ್ರೆ ಹೋಗು ಮಾರಾಯ ಅಂತ ದೊಡ್ಡ ನಮಸ್ಕಾರ ಹೊಡಿತಾರೆ. ನಿನ್ನ ಕಷ್ಟವೇ ನನ್ನ ಕಷ್ಟ, ನನ್ನ ಕಷ್ಟವೇ ನಿನ್ನ ಕಷ್ಟ. ತುಲ್ಯ ಹರಿಮಿತ್ರತ್ವ ಅಂದ್ರೆ ಹಾಗೆ. ತುಲ್ಯ ಹರಿಮಿತ್ರರು ಸಮಾನವಾಗಿ ನಿನ್ನ ಶತ್ರು ನನ್ನ ಶತ್ರು, ನಿನ್ನ ಮಿತ್ರ ನನ್ನ ಮಿತ್ರ ಅಂತ. ಹಾಗಾಗಿ ಅವನ ಧೈರ್ಯದ ಮೇಲೆ ಸೂರ್ಯವಂಶದ ಮಾತು, ಸೂರ್ಯಸುತನೀತ ಅವರಿಬ್ಬರು ಒಂದಾಗಿ ನಿಮ್ಮ ಮೇಲೇನೋ ನಡೆಸ್ತಾ ಇದ್ದಾರೆ ಸ್ವಾಮಿ. ಚಿತ್ರತರಾಂಗಿಯಾಗಿರುವಂತಹ ನಿಮ್ಮ ಮಾತು ನನಗೆ ವಿಚಿತ್ರವಾಗಿರುವಂತಹ ಒಂದು ವರ್ತನೆಯನ್ನು ಕೊಡ್ತಾ ಉಂಟು. ಬೇರೇನಾದ್ರೂ ಕೇಳಿದೀಯಾ ನೀನು? ಕೇಳಿದ್ದೇನೆ ಸ್ವಾಮಿ.
ರುಚಿಯನ್ನು ಅರಿತಿರುವಂತಹ ಸುಗ್ರೀವ ಸುಲಭದಲ್ಲಿ ರಾಮ ತನ್ನ ಸತಿಯನ್ನು ಬಿಡಿಸಿಕೊಡ್ತಾನೆ ಎನ್ನುವಂತಹ ವಿಷಯವನ್ನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ ಉಂಟೆ? ನಿಮ್ಮ ಯಾವೆಲ್ಲ ಪರಾಕ್ರಮಗಳನ್ನ ಬಿಡಿಸಿ ಬಿಡಿಸಿ ಹೇಳಿದ್ದಾನೆ. ನೀವು ಮಾಡುವಂತಹ ಯಾವೆಲ್ಲ ಕಾರ್ಯಗಳು ಅದನ್ನ ಸುಗ್ರೀವನಿಗೆ ಧೈರ್ಯ ಬರದೇ ಇದ್ದಾವಾಗ ಪ್ರತ್ಯಕ್ಷ ರಾಮ ಮಾಡಿ ತೋರಿಸಿದನಂತೆ. ಇತ್ತೀಚೆಗೆ ಏನೆಲ್ಲ ಸಂಶಯ ಬರ್ತದೆ ಅದನ್ನೆಲ್ಲ ಬಾಕಿದವರಲ್ಲಿ ಕೇಳುವುದೇ. ಹಾಗೆ ಏನು ಕೇಳಿದರಂತೆ? ದುಂದುಬಿಯ ಕಾಯ ನೀವು ದೇಹಕ್ಕೆ ಜಾಡ್ಯವಾಗಬಾರದೆನ್ನುವ ಕಾರಣಕ್ಕಾಗಿ ನಿತ್ಯ ಪ್ರಯತ್ನ ಪೂರ್ವಕವಾಗಿ ಎತ್ತುವುದು ಎಷ್ಟೆತ್ತರಕ್ಕೆ ಎತ್ತುವಂತಹ ಆ ದುಂದುಬಿಯ ಕಾಯ ಜೀವಂತ ಇರುವಾಗಲೇ ತಲೆಯ ಮೇಲೆ ಎತ್ತಿ ತಿರುಗಿಸಿದ ನನಗೆ ಮೊಣಕಾಲ ಪರ್ಯಂತರ ಈಗ ಎತ್ತುವುದು ದೊಡ್ಡ ಸಂಗತಿಯಲ್ಲ. ಆಗಾಗ ಒಮ್ಮೆ ಎತ್ತಿ ನೋಡುವುದು ಹೇಗುಂಟು ಅಂತ. ಕೆಲವು ಸಲ ಸುಗ್ರೀವ ಇಣುಕುವಾಗ ಬಾ ಮಗನೆ ಅಂತ ಹೇಳುವ ಸೂಚನೆಯೂ ಹೌದದು. ಹಾಗೆ ಅಂಥದ್ದೊಂದನ್ನು ಹೇಳಿದವಾಗ ಕೇವಲ ಕಾಲಿನ ಉಗುರಿನಿಂದ ಅದನ್ನ ಚಿಮ್ಮಿದನಂತೆ ಯೋಜನಾಂತರಕ್ಕೆ, ಅಷ್ಟಕ್ಕೆ ಮುಗಿಲಿಲ್ಲ. ಒಂದು ವಸ್ತು ನಮಗೆ ನಾಳೆಗಿಂತ ಇಲ್ಲ ಅಂತ ಇತ್ತು. ಅದಲ್ಲ ಸ್ವಾಮಿ, ನಾನು ಆಗಾಗ ಮನಸ್ಸು ಬರುವಾಗ ಎತ್ತುತ್ತಾ ಇದ್ದೆ. ಅದು ಅವರ ಕಣ್ಣಿಗೆ ಏನೋ ಕಸ ಬಿದ್ದ ಹಾಗಾಯ್ತು ಅಂತ ಕಾಣ್ತದೆ. ಹಾಗೆ ಲಘುವಾಗಿ ಎಣಿಸುವ ಹಾಗಿಲ್ಲ. 7 ತಾಳೆ ವೃಕ್ಷಗಳು, 7 ಹೌದು, ಒಂದಲ್ಲ ಎರಡಲ್ಲ, ವೃತ್ತಾಕಾರವಾಗಿರುವಂತಹ ಆ ತಾಳೆಯ ವೃಕ್ಷಗಳನ್ನು ಒಮ್ಮೆಗೆ ಹೌದು ಎಲ್ಲವನ್ನು ಕತ್ತರಿಸಿ ಬಾಣ ಪ್ರಯೋಗ ಮೂಲಕವಾಗಿ ಅವುಗಳ ಚಿಗುರನ್ನ ಕತ್ತರಿಸಿ ಧನುರ್ವಿದ್ಯಾ ಪ್ರೌಢಿಮೆಯಲ್ಲಿ ನಿನ್ನ ಗಂಡ ಎಷ್ಟು ಎನ್ನುವುದನ್ನು ಸ್ಥಾಪಿಸುವುದಕ್ಕೂ ಹೌದು ನಮ್ಮ ಚಮತ್ಕಾರ. ಹೌದು, ಹಾಗೆ ಅದನ್ನ ರಾಮನು ಮಾಡಿ ತೋರಿಸಿದಂತೆ. ಏನ್ ಮಾಡಿದರಂತೆ? ಅವುಗಳನ್ನ ಬುಡ ಸಮೇತವಾಗಿ ಬಾಣ ಪ್ರಯೋಗದ ಮೂಲಕವಾಗಿ ಕೆಡಹಿದನಂತೆ. ನನಗೆ ಕೂಡಲೇ ಮಾಡದಿದ್ದದ್ದ. ನಾಳೆಗೆ ಬೇಕು ಅಂತ ಹೇಳೋರು ಹಾಗೆ ಕಡಿತಾರ, ಬುಡದಲ್ಲಿ ಕಡಿಯುವುದಿಲ್ಲ. ನಾನದು ಚಿಗುರ್ಲಿ ಅಂತ ಚಿಗುರುವ ಈ ಕೆಲವು ಅನಿಷ್ಟ ಸಂತಾನಗಳು ಕೈ ಹಾಕಿದರೆ ಮತ್ತೆ ಚಿಗುರುವುದೇ ಇಲ್ಲ. ಆದ್ರೆ ಒಂದು ಇವುಗಳನ್ನೆಲ್ಲ ಕಂಡಿರುವಂತಹ ಸುಗ್ರೀವ ಧೈರ್ಯಗೊಂಡು ಮತ್ತೆ ಮತ್ತೆ ನಿಮ್ಮನ್ನ ಕರೀತಾ ಇದ್ದಾನೆ. ಹಾಗಾಗಿ ಅಣ್ಣ ಒಮ್ಮೆ ಹೆಣ್ಣನ್ನ ಬಿಟ್ಟುಕೊಡ್ಲಿಲ್ಲ ಅಂತಾದ್ರೆ, ಹೆಂಡತಿಯನ್ನು ಬಿಟ್ಟುಕೊಡ್ಲಿಲ್ಲ ಅಂತಾದ್ರೆ ಆ ವಾಲಿಯನ್ನು ಕೊಂದು ನಾನು ಬಿಡಿಸಿಕೊಡ್ತೇನೆ ಅಂತ ಹೇಳಿದ್ದಾರೆ. ನಿನ್ನ ಅಂತರಂಗವನ್ನು ಸುತ್ತಿ ನಿನ್ನನ್ನು ಏನೋ ಭಯಭೀತಿಯ ವಾತಾವರಣಕ್ಕೆ ತಳ್ಳಿದೆ ಅಂತ ನನಗೆ ಅರ್ಥವಾಗ್ತದೆ. ಆಗದೇ ಇರ್ತದೆ. ನಿನ್ನ ಪತಿದೇವನಾಗಿರುವಂತಹ ನನ್ನ ಧಟಿಲ ಬಗ್ಗೆ ನೀನೆಂದೇನು ಲೋಕವು ತಿಳಿದಿರುವಂತಹ ಸತ್ಯ. ಸಪ್ತಕುಲಾತಲಗಳನ್ನಾದರೂ ತಿರುಗುವಂತೆ ತಿರುಗಿಸಬಲ್ಲಂತಹ ವಾಲಿ 66 ಕೋಟಿ 33 ಕೋಟಿ ದಾನವರು ದೇವತೆಗಳು ಸೇರಿ ಮಾಡಿದ ಮಥನವನ್ನು ಮಾಡಿದ ಪ್ರತೀಕವಾಗಿ ನನಗೆ ಲಭ್ಯನಾದವಳು ನೀನು. ಅಂತಹ ನನಗೆ ತ್ರೈಮೂರ್ತಿಗಳಾದರೂ ಅಂಜುವ ಕಾಲ ಈಗಾಗಲೇ ನಿರ್ಮಾಣವಾಗಿದೆ. ಅಂತಲ್ಲಿ ರಾಮ ಭೀಮರೆನ್ನುವಂತಹ ಶಬ್ದವನ್ನು ಹೇಳುತ್ತಾ ನನ್ನನ್ನು ಕೊಂದಾದರೂ ಅವನ ಹೆಂಡತಿಯನ್ನು ಬಿಡಿಸಿಕೊಡುವಲ್ಲಿ ಕಟಿಬದ್ಧರಾಗಿ ವಚನ ಪ್ರಮಾಣದ ಮೂಲಕವಾಗಿ ನನ್ನ ಮೇಲೆ ಏರಿ ಬರ್ತಾರೆ ಎನ್ನುವಂತಹ ವಾಕ್ಯವನ್ನು ಹೇಳುತ್ತಿರುವೆಯಲ್ಲ. ಈಗ ತಡೀತಾ ಇತ್ತು. ನಿನ್ನಲ್ಲೊಂದು ಮಾತು ಕೇಳಲಿ. ಕಾಳಗ ಉಂಟು ಅಂತ ಹೇಳಿದವರಲ್ಲಿ ಎಟ್ಟಕ್ಕೆ ಕೊಡ್ತೀರಿ ಅಂತ ಕ್ರಯ ಮಾಡುವ ವಾಲಿ ನಿಮ್ಮ ಸಾಮರ್ಥ್ಯ ಅಂತದ್ದು. ನನ್ನ ಕೂಗೊಳತೆಯ ದೂರದಲ್ಲಿ ನನ್ನ ಪರಮಶತ್ರುವಾದಂತಹ ಸುಗ್ರೀವ ನನ್ನ ಎದೆಯ ತಮ್ಮಟೆಯೇ ಬಿರಿಯುವ ಹಾಗೆ ಕೂಗುತ್ತಿರುವಂತಹ ಕರ್ಕಶವಾದ ಧ್ವನಿಯನ್ನು ಕೇಳಿ ಹೀರಾದಿ ವೀರನಾದ ರಣಪುಂಗವನಾಗಿರುವಂತಹ ವಾಲಿ ಕೈಕಟ್ಟಿ ಅಂತಃಪುರದಲ್ಲಿ ನೀನು ಹೇಳಿದ ಹಾಗೆ ಉಳಿದಿದ್ದೇನೆ. ಹೋಗ್ಲೇಬೇಕು ಅಂತಾದ್ರೂ ಬೇಡ ಸ್ವಾಮಿ. ಮತ್ತೆ ಯಾವಾಗ ಹೋಗುವುದು ನಾನು? ನಾಳೆ ನೋಡಿಕೊಂಬಾಯುತ್ತ ನಾಳೆ ನೋಡಿಕೊಂಬ ಯುದ್ಧ
ನಾಡಿ ನೋಡಿಕೊಂಬ ಯುದ್ಧ ವೇಳೆಯಲ್ಲ ಇಂದೆನೂ ವೇಳೆಯಲ್ಲ ಇಂದೆನೂ ಕಾಲ ಮೇಲೆ ಬಿದ್ದು ತಾಯಿ ಕೇಳಿಕೊಂಡರು ನಾಳೆ ನೋಡಿ ಉಪಯುಕ್ತ ವೇಳೆಯಲ್ಲ ಇಂದೆನು ಕಾಲವೇ ಬಿತ್ತು ತಾರೆ ಹೇಳಿಕೊಂಡರು ಯಾಕೆ ತಾರೋ ಹೀಗೆ ಹಠ ಮಾಡ್ತಿ? ನಿಮ್ಮ ಪ್ರತೀಕಾರ ಮನೋಭಾವನೆ ಏನೆನ್ನುವುದನ್ನು ಅರ್ಥೈಸಿಕೊಂಡವಳು ನಾನು. ಅದರ ಜೊತೆಗೆ ನಿಮ್ಮ ಪರಾಕ್ರಮ, ಜೊತೆಗೆ ನಿಮ್ಮ ಅಸ್ತಿತ್ವದ ವಿಷಯ ಬಂದಾವಾಗ ನೀವು ಸಿಡಿದೇಳುವಂತಹ ಪರಿಸ್ಥಿತಿಗಳು, ಅವುಗಳನ್ನೆಲ್ಲ ಗಮನಿಸಿದವಳು ನಾನು. ಆದ್ರೆ ಪ್ರಾಯ ಹೋಗುತ್ತಾ ಇದ್ದಂತೆ ನಾವು ಸ್ವಲ್ಪ ಎಚ್ಚರಾಗದೇ ಇದ್ರೆ ನಮಗೆ ವಯಸ್ಸಾಯ್ತು ಅಂತ ಬಾಕಿದ್ದವರು ಹೇಳಿಬಿಡ್ತಾರೆ. ಅದಲ್ಲ ಸ್ವಾಮಿ, ಆದ್ರೆ ಯೋಚಿಸಬೇಕು. ಕಾಲಗಳನ್ನು ನಾವು ವಿವೇಚಿಸಬೇಕು. ವಯಸ್ಸಾದ ಹಾಗೆ ವಿವೇಚನಾ ಶಕ್ತಿಯು ಬೆಳೆಯಬೇಕು ತಾನೆ. ಬೆಳೆದದ್ದಕ್ಕೆ ಅಲ್ವಾ ಇಷ್ಟು ಬೇಗನೆ ತಯಾರಾದದ್ದು ನಾನು. ಅದು ಹೆಚ್ಚಾಯ್ತು ಅಂತ. ಯಾಕೆ? ಅದಲ್ಲದೆ ಹೋದ್ರೆ ವೇಳೆ ಎಲ್ಲವಿದು. ಒಮ್ಮೆ ಕರೆದ್ರೆ ಎಷ್ಟೋ ಕಾಲದ ನಂತರದಲ್ಲಿ ಕರೆಯುವ ಸುಗ್ರೀವ ಬೆಳಿಗ್ಗೆ ಕರೆದವ ಮತ್ತೆ ರಾತ್ರಿ ಕರೀತಾನೆ ನೋಡು. ಇಲ್ಲಿ ಮತ್ತೊಂದು ಅರ್ಥ ಬರ್ತದೆ. ಏನು? ಸುಗ್ರೀವ ಇಷ್ಟು ಬೇಗ ತಯಾರಾದ. ಸುಗ್ರೀವನಿಗೆ ಹೊಡೆದ ವಾಲಿ ಇನ್ನೂ ಹೇಳಿಲ್ಲ. ಅದಲ್ಲ, ಹಾಗೆ ಅಪಾರ್ಥ ಬರ್ತದೆ. ನೀನು ಹೇಳುವುದು ಇಷ್ಟು ಬೇಗ ತಯಾರಾಗದೇ ಇದ್ದ ಸುಗ್ರೀವ ಆಗಿದ್ದಾನೆ ಅಂತಾದ್ರೆ ಅದರಲ್ಲಿ ಹಿನ್ನೆಲೆ ಬೇರೆ ಉಂಟು ಅಂತ ನಿನ್ನ ಅರ್ಥ. ಹೌದು. ಆದ್ರೆ ಅನರ್ಥ ಹೇಳುವವರಿಗೆ ನಾಳೆ ನನ್ನ ಬಗ್ಗೆ ಒಂದು ಶಂಕೆ ಮೂಡುವ ಹಾಗೆ. ಅದಲ್ಲ. ಹಾಗಾದ್ರೆ ಸುಗ್ರೀವನಿಗೆ ಹೊಡೆದ್ರೂ ವಾಲಿಗೆ ಆಯಾಸ ಆಗ್ತದೆ. ವಾಲಿಗೆ ಆಯಾಸ ಮಾಡುವಲ್ಲಿವರೆಗೆ ಸುಗ್ರೀವ ತಯಾರಾಗಿದ್ದಾನೆ. ಕೇವಲ ಜನರಾಡುವ ಮಾತು. ಸುಗ್ರೀವನು ತೊಂದರೆ ಇಲ್ಲ. ವಾಲಿ ಇಲ್ಲದೆ ಇದ್ರೆ ಆ ಜಾಗೆಗೆ ವಾಲಿ ಆಗ್ತಾನೆ ಅಂತಲ್ಲ, ಆ ಜಾಗೆಗೆ ಜನ. ಹೌದೌದು, ನಾಳೆ ಪ್ರಚಾರ ಆದೀತು. ಸ್ವಾಮಿ, ಅಷ್ಟನ್ನು ಯೋಚಿಸುವವಳಲ್ಲ ನಾನು. ಯಾಕಂದ್ರೆ ಕಪಿಕುಲಕ್ಕೆ ಪ್ರಪಂಚ ಮುಖದಲ್ಲಿ ವಿಶಿಷ್ಟ ಸ್ಥಾನವನ್ನು ಕೊಡಿಸಿದ ವಾಲಿ, ಅದು ವಾಲಿ ಮಾತ್ರ ಸ್ವಾಮಿ. ಮತ್ತೊಬ್ಬ ಸ್ಥಳಕ್ಕೆ ಆಗುವುದಕ್ಕೆ ಸಾಧ್ಯ ಇಲ್ಲ. ಅವರೇ ಆಗ್ತಾನೆ ಬಿಟ್ರೆ ವಾಲಿ ಆಗುವುದಿಲ್ಲ. ಅವ ನಾಳೆ ಆ ಸ್ಥಾನಕ್ಕೆ ಬಂದ್ರೆ ಸುಗ್ರೀವನೇ ಆಗ್ತಾನೆ ಬಿಟ್ರೆ ವಾಲಿ ಆಗುವುದಕ್ಕೆ ಸಾಧ್ಯ ಉಂಟೆ? ಅದಕ್ಕೆ ನಾನು ನನ್ನ ಜಾಗ ಬಿಟ್ಟು ಕೊಡುವುದಿಲ್ಲ ಅಂತ ನಾನು ವಾಲಿಯ ಪತ್ನಿಯಾಗಿ ಯೋಚಿಸುವುದು ಸ್ವಾಮಿ. ಆ ಪತ್ನಿಯ ಸ್ಥಾನದಲ್ಲಿ ನಿಂತು ನನಗೆ ನೀವು ಬೇಕು ಎನ್ನುವ ಕಾರಣಕ್ಕಾಗಿ ವೇಳೆ ಎಲ್ಲವಿದು. ನಾಳೆ ನೋಡಿ ಕೊಂಬ ಯುದ್ಧ. ಯಾಕೆ ಹೇಳುವವರ ಬಾಯಿ ಮುಚ್ಚಿಸಬೇಕು ಅಂತಾದ್ರೆ ಅಲ್ಲ, ಮತ್ತೆ ಕರೆಯುವಂತಹ ಸುಗ್ರೀವನ ಸ್ವರ ಅಡಗಬೇಕು ಅಂತಾದ್ರೆ ಮತ್ತೆ ಸಮಯ ಉಂಟದಕ್ಕೆ. ನಾಳೆ ಅಂತ ಹೇಳಿದ್ರೆ ಬೆಳಗಾದ್ರೆ ಅದಕ್ಕೆ ಸಮಯ ಸರಿಯಾದದ್ದು. ಈ ಅವೇಳೆಯಲ್ಲಿ ರಾತ್ರಿಯ ಕಾಲದಲ್ಲಿ ಹೋಗುವುದು ಸರಿಯಲ್ಲ ಸ್ವಾಮಿ. ಹಾಗಾಗಿ ನಾಳೆ ನೋಡಿ ಕೊಂಬ ಯುದ್ಧ. ಈಗ ಯಾಕೆ ಚಿತ್ತದಲ್ಲಿ ಶಂಕೆ ಬೇಡ ತಾರಾ. ಪ್ರಭು, ನೀನು ಹೇಳುತ್ತಿರುವ ಮಾತುಗಳು ಯಾವ ಅರ್ಥಮೂಲದಿಂದ ಹುಟ್ಟಿಕೊಳ್ಳುತ್ತದೆ ಎನ್ನುವುದನ್ನು ನಾನು ವಿವೇಚಿಸಬಲ್ಲೆ. ನಿನಗೆ ಒಟ್ಟು ಒಮ್ಮೆ ನನ್ನನ್ನು ಕಳ್ಕೊಂಡು ಬಿಟ್ಟೆನೋ ಅಂತ ಆಗಿ ಮತ್ತೊಮ್ಮೆ ನಾನು ಜೀವಂತ ಇದ್ದೇನೆ ಅಂತ ಆಗುವಾಗ ಪಟ್ಟ ಸಂತೋಷ ಈಗ ಅಡಗಿ ಹೋಗ್ತದೋ ಎನ್ನುವ ಭಯ. ಒಂದು ವಸ್ತುವನ್ನು ಒಬ್ಬ ಕಳ್ಕೊಂಡ್ರೆ ಅದು ಸಿಕ್ಕಿದ ಮೇಲೆ ಮತ್ತೆ ಅವನ ಬದುಕಿನಲ್ಲಿ ಮತ್ತೊಮ್ಮೆ ಕಳ್ಕೊಳ್ಳುವುದಕ್ಕೆ ಅವ ಪ್ರಯತ್ನಿಸುವುದಿಲ್ಲ, ಅವ ಸಿದ್ಧನೂ ಆಗುವುದಿಲ್ಲ. ಆದ್ರೆ ಒಂದು ಚಿತ್ತದಲ್ಲಿ ನೀನು ಶಂಕೆ ನಿಲ್ಲಿಸಬೇಕು ಅಂತ ಇಲ್ಲ. ಕಾಲ ಮೇಲೆ ಬಿದ್ದು ಕೇಳಿಕೊಳ್ಳುತ್ತಿರುವ ತಾರೆ ಕಾಲವಲ್ಲ ಇದು. ಕಾಲದ ಮೇಲೆ ನಾನು ಹೋಗುವುದು ಕಾಲವಲ್ಲ. ನಾಳೆಯನ್ನು ನೋಡಿಕೊಳ್ಳಬೇಕು ಅಂತಾದ್ರೆ ಇವತ್ತು ನಮಗೆ ಕಾಲವಲ್ಲ, ನಾಳೆ ನೋಡಿಕೊಂಬ. ಆದದ್ದರಿಂದ ಯುದ್ಧ ತರವಲ್ಲ. ಹೌದು. ಆದ್ರೆ ನೀನು ಹೇಳಿದ ವಿಚಾರದಲ್ಲಿ ಉತ್ತರದ ಎತ್ತರದಿಂದ
ಸೂರ್ಯವಂಶೀಯನಾದಂತಹ ರಾಮ ಬಂದಿದ್ದಾನೆ ಅವನ ಸಹಾಯಕ್ಕಾಗಿ. ಹೌದು. ಇಲ್ಲಿ ನಾವು ಆಲೋಚಿಸಬೇಕಾದದ್ದು ಅಗಣಿತ ಗುಣ ಚರಿತರಾಗಿರುವಂತಹ ಸೂರ್ಯವಂಶೀಯರು ಹೌದು. ಸಹಾಯ ಹಸ್ತವನ್ನು ಸೋತವರಿಗೆ ಕೊಡುವುದು ಏನೂ ಹೊಸತಲ್ಲ. ಆದರೆ ಅವರು ನ್ಯಾಯನಿಷ್ಠುರತೆ ಉಳ್ಳವರು. ವಿನಾ ಕಾರಣವಾಗಿ ಒಬ್ಬನನ್ನು ಶಿಕ್ಷಿಸುವುದಕ್ಕೆ ಮುಂದಾಗಲಾರರು. ಒಂದು ವೇಳೆ ಶಿಕ್ಷಿಸುವುದೇ ಹೌದು ಅಂತಾದ್ರು ಶಿಕ್ಷೆಗೆ ಒಳಪಡುವವನಿಗೆ ಗೊತ್ತಾಗದ ಹಾಗೆ ಏನು ಬಹಳ ಸಣ್ಣ ಮಟ್ಟಕ್ಕೆ ಅವರು ಇಳಿತಾರೆ ಅಂತ ನೀನು ಆಲೋಚನೆ ಮಾಡಿದೀಯಾ? ನನ್ನ ಜೀವನಾನುಭವ, ನನ್ನ ವಯಸ್ಸಿನ ವರಿಷ್ಠತೆ, ನನ್ನ ಬದುಕಿನ ಸಾರ ನನಗೆ ಹೇಳುತ್ತದೆ ಸೂರ್ಯವಂಶೀಯರ ಬಗ್ಗೆ. ನನಗೆ ಗೊತ್ತು ತಾರ. ಆದದ್ದರಿಂದ ಸುಗ್ರೀವನಿಗೆ ಸಹಾಯವನ್ನು ಕೊಡುವುದಕ್ಕಾಗಿಯೇ ಒಂದು ಶಕ್ತಿ ಬಂದಿದ್ರು. ಅದು ನನ್ನ ಎದುರಾಯಿತು ಅಂತಾದ್ರೆ ಅದನ್ನು ಎದುರಿಸುವುದಕ್ಕೆ ಅಥವಾ ಅದನ್ನು ಮಾತಾಡಿಸುವುದಕ್ಕೆ ನನಗೆ ಶಕ್ತಿ ಇದ್ದೇ ನಾನು ಹೋಗುತ್ತಿರುವುದು. ಇನ್ನೊಂದು, ಎದುರಾಗಿ ಅವ ಬಂದು ನನ್ನದ್ದಾದಂತಹ ಪಂಥವನ್ನು ಪರಾಕ್ರಮವನ್ನು ಕ್ರಯಿಸ್ತಾನೆ, ಪ್ರಶ್ನಿಸ್ತಾನೆ ಅಂತ ಇದ್ರೆ ನಿನ್ನ ಧೈರ್ಯಕ್ಕಾಗಿ ಉಂಟಲ್ಲ ಕಾಂಚನ ಮಾಲೆ, ಅದನ್ನು ನಿನ್ನ ಕೈಯಾರೆ ನನ್ನ ಕೊರಳಿಗೆ ಹಾಕಿ. ಆ ಮಾಲೆಯ ಸಹಾಯ ಎದುರು ನಿಂತವರ ಬಲ ಅರ್ಧ ನನಗೆ ಬರ್ತದೆ ಎನ್ನುವುದು ನಿನಗೂ ಗೊತ್ತಲ್ಲ. ಹೌದು. ಸುಗ್ರೀವನ ಯುದ್ಧಕ್ಕೆ ನನಗೆ ಬೇಕಾಗಿಲ್ಲ. ಇದು ತನಕ ಅವನ ಯುದ್ಧಕ್ಕೆ ನಾನು ಅದನ್ನು ಧರಿಸಿಯೂ ಇಲ್ಲ. ಆದ್ದರಿಂದ ನನ್ನ ಕೈವಾಡವನ್ನು ನಮ್ಮ ಕೋಟೆಯ ಮೇಲ್ಭಾಗದಲ್ಲಿ ನಿಂತು ನೀನು ನಿನ್ನ ಮಗನಾದಂತಹ ಅಂಗದನು ನೋಡಿ ಅವನ ಹುಟ್ಟಡೆಗೆ ಶತ್ರುತ್ವದ ಭಾವವೇ ಇಲ್ಲವಾಗಿಸಿ ವಾಲಿಯಾಗಿ ನಾಳೆಯ ದಿವಸ ಕಾಣಿಸಿಕೊಳ್ಳುವಂತಹ ಒಂದು ವೇದಿಕೆಯನ್ನು ನೀನು ಕಾಣ್ತೀಯಂತೆ. ಆದದ್ದರಿಂದ ದುಃಖಿಸಬೇಡ ಪ್ರಭು. ಬೇಡ ಸ್ವಾಮಿ, ನಾನು ನೋಡಿಕೊಳ್ಳೋಣವಂತೆ. ಬೇಡ, ನನ್ನ ಮಗು ಅಂಗದನ ಮಗುವನ್ನು ನೋಡಿ ಆದರೂ ಈ ಹೊತ್ತು ಕೆಚ್ಚುಗಳನ್ನು ಸುರಿಸಿಕೊಳ್ಳಿ ಸ್ವಾಮಿ. ಬೇಡ ಇದು. ಪ್ರಭು, ವಾಲಿಗೆ ಒಂದು ಧ್ಯೇಯ ಉಂಟು. ಒಬ್ಬನನ್ನು ಯುದ್ಧಕ್ಕೆ ಆಹ್ವಾನಿಸ್ತಾರೆ ಅಂತ ಇದ್ರೆ ಕಾಲದಂಡವನ್ನು ಎತ್ತಿ ಹಿಡಿದಿರುವಂತಹ ಒಡೆಯ ದಿಕ್ಕಿನ ಒಡೆಯನಾಗಿರುವಂತಹ ಪರಶಿವನ ಮಿತ್ರತ್ವವನ್ನು ಬಯಸುವವನನ್ನಾದರೂ ವಾಲಿ ದುರಗಡದಲ್ಲಿ ಪ್ರಶ್ನಿಸಿಯೇ ಸಿದ್ಧ. ಅದು ಬದ್ಧ. ನನ್ನ ವೀರತ್ವಕ್ಕೆ ಕಪ್ಪು ಚುಕ್ಕೆಯಾಗಬೇಡ. ನನ್ನ ಧೀರತ್ವಕ್ಕೆ ಮಂಗಳಾಕಾರವನ್ನು ಹಾಡು. ನನ್ನ ಶುಭ ಬರದೀಕ್ಷೆಯಲ್ಲಿದ್ದುಕೋ. ಸೇನೆಯಲ್ಲಿಂದ ಬಂತು. ಒಂದು 4-5 ಮಂಗಗಳು ಮಾತ್ರ ಸುಗ್ರೀವನೊಟ್ಟಿಗಿದ್ದದ್ದು. ಈಗ ನೋಡಿ ನಮ್ಮ ಅರಮನೆಗೆ ಕಲ್ಲು ಬೀಳುವುದು ಯಾರು ಬಿಸಾಡುವುದು? ಬೇರೆ ಯಾರು ಅಲ್ಲ, ನಮ್ಮ ಮಂಗಗಳಿಗೆ. ಇದನ್ನ ಹೇಳುವುದು ನೋಡಿ ಮಂಗ ಬುದ್ಧಿ ಅಂತ. ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಹೇಳಿಕೆ ಇಲ್ಲದೆ ಹಾರ್ತದಲ್ಲ, ಅದೆಲ್ಲ ನಮ್ಮ ಜಾತಿಯವರಿಗೆ. ನಿನ್ನೆವರೆಗೆ ನನ್ನೊಟ್ಟಿಗೆ ಇದ್ದದ್ದು. ಗೆದ್ದೆತ್ತಿನ ಬಾಲ ಹಿಡಿಯುವುದು ಅಂತ ಅಲ್ಲಿ ಒಬ್ಬ ಬಂದಿದ್ದಾನೆ ಅಂತ ಅವುಗಳಿಗೆ ಗೊತ್ತಾಗಿದೆ. ಯಾವುದು ಗೆಲ್ತದೆ ಅಂತ ಅವುಗಳಿಗೆ ಗೊತ್ತಿಲ್ಲ. ಅದಕ್ಕೆ ಅವರ ಮನೆಗೆ ಅವರು ಕಲ್ಲು ಬಿಸಾಡುದು ಇರ್ಲಿ. ಗಜಗವಯ ಶತಬಲಿಗೆ ಮೊದಲಾದವರನ್ನು ನನ್ನ ಪುರದ ರಕ್ಷಣೆಗಿರಿಸಿ ಬಾಲನಾದಂತಹ ಅಂಗದನಿಗೆ ಹೆಚ್ಚಿನ ಅಧಿಕಾರವನ್ನು ವಹಿಸಿ ಜರಿಯನ್ನು ಕೆಡಹುತ್ತಿರುವಂತಹ ಸುಗ್ರೀವಾದಿಗಳನ್ನು ಪ್ರಶ್ನಿಸುವುದಕ್ಕೆ
ನಿನಗೆ. ಯಾಕೆ? ಕರೆಯಿತಿ 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 ಮತ್ತೊಬ್ಬನ ಕರ್ಣ ಕುಹರಗಳು ಭೇದಿಸುವ ಹಾಗೆ ರಾತ್ರಿ ಹಗಲು ಎನ್ನುವ ಪ್ರಭೇದ ಇಲ್ಲ. ಒಟ್ಟು ಸಿಕ್ಕಿದ ಹೊತ್ತಿನಲ್ಲಿ ಏನಾದ್ರೂ ಮಾಡಿಕೊಳ್ಬೇಕು ಎನ್ನುವ ಹಂಬಲ ಉಂಟಲ್ಲ. ಹೌದು. ಯಾಕೆ ಅಂತ ನನಗೆ ಅರ್ಥ ಆಗ್ತದೆ. ಯಾಕೆ? ನಿನಗೆ ಮತ್ತು ಯಾವುದು? ನಿನಗೆ ಮತ್ತು ಯಾವ ಮತ್ತು? ಅಹಂಕಾರದ ಧೂರ್ತತೆಯ ಧೂರ್ತ ಕೃತ್ಯವನ್ನ ಮಾಡಿದವನು ನೀನು. ಎಷ್ಟೇ ಬಾರಿ ಹೇಳಿದ್ರು ನನ್ನ ಹೆಂಡತಿನ ಬಿಟ್ಟು ಕೊಡುವುದಕ್ಕೆ ನೀನು ಮನಸ್ಸು ಮಾಡ್ತಾ ಇಲ್ಲ. ಅಷ್ಟು ಮಾತ್ರವೇ ಅಲ್ಲ, ನಿನಗೆ ರಕ್ತದ ಮದ, ಮೈಯಲ್ಲಿ ರಕ್ತ ಇದೆ, ಶಕ್ತಿ ಸಾಮರ್ಥ್ಯ ಇದೆ ಎನ್ನುವ ಅಹಂಕಾರ. ನಿನ್ನ ಧೂರ್ತತ್ವವನ್ನ ನಿಲ್ಲಿಸಿ ಇವತ್ತು ನಿನಗೊಂದು ಇತಿಶ್ರೀ ಹಾರಲೇಬೇಕು ಅಂತ ನಾನು ಬಂದವನಿದ್ದೇನೆ. ಇಷ್ಟು ಸಮಯ ಪೆಟ್ಟು ತಿಂದು ಆದ್ರೆ ಅದೆಷ್ಟೋ ವರ್ಷ ಬರುವುದಿಲ್ಲ ಇತ್ತು. ಇವತ್ತಾಗಲ್ಲ, ಮಧ್ಯಾಹ್ನ ಪೆಟ್ಟು ಕೊಟ್ಟರು ರಾತ್ರಿ ಬಂದಿದ್ದೇನೆ. ನನಗೆ ಗೊತ್ತಾಗಿದೆ. ಏನು? ನೀನು ಕವಚ ಬೀಳುವಾಗ ನಾನು ತುಳಿದದ್ದು ನಿನ್ನ ಹಿಂದಿನ ಮಂಡೆಗೆ ಆಗಿದೆ. ಮತ್ತೆಲ್ಲಿ ತುಳಿತಾ ಇದ್ದೆ? ಅಲ್ಲ, ಒಂದು ಸ್ವಲ್ಪ ಅಲ್ಲಿಗೆ ಬಿದ್ದಿದೆ, ಹಾಗೆ ಬಂದದ್ದು. ನಾನು ಕವಚ ಬಿದ್ದದ್ರಿಂದ ನೀ ಬದುಕಿದೆ. ನಾನು ಎಲ್ಲಾದ್ರೂ ಅಂಗಾತ ಬಿದ್ದಿದ್ರೆ ತುಳಿಯುವಾಗ ಎರಡು ಕಾಲು ಎಳಿತಾ ಇದ್ದೆ. ಅದು ನೀನು ಯಾವತ್ತೂ ಅಂಗಾತ ಬಿದ್ದದಿಲ್ಲ. ಯಾಕೆ ಗೊತ್ತುಂಟ? ತುಂಬಾ ಸಲ ಪೆಟ್ಟು ತಿನ್ನುವವರು ಬಹಳ ಜಾಗ್ರತೆ ಮಾಡುದು ಮುಖವನ್ನು. ಹೌದು. ಅಲ್ಲಿಗೊಂದು ಪೆಟ್ಟು ಬೀಳದೆ ಇದ್ರೆ ಮಾರನೇ ದಿವಸ ಪೆಟ್ಟು ಮಾಡಬಹುದು. ಹೌದು, ಅದಕ್ಕೆ ಹೇಗಾದ್ರೂ ತೊಂದ್ರೆ ಇಲ್ಲ. ನಾಳೆ ದಿವಸ ನಿನಗೆ ನಾನು ಮುಖ ತೋರಿಸಬೇಕು, ನಾನೇ ತಮ್ಮ ಅಂತ ಗೊತ್ತಾಗ್ಬೇಕು, ನನ್ನ ಕೈಯಿಂದ ತಿರ್ಬೇಕು. ಎಡದ ವಕ್ಷವನ್ನು ಭೇದಿಸುತ್ತ ಪ್ರಾಣವನ್ನು ಹೀರುವುದಕ್ಕೆ ಸರಿಯುತ್ತಿರುವುದನ್ನು ಕಂಡಾಕ್ಷಣದಲ್ಲಿ ವಾಮಹಸ್ತವನ್ನು ಕೊಟ್ಟು ತೀವ್ರವಾದ ಪ್ರವೇಶಕ್ಕೆ ಒಳಗಾಗುತ್ತಿರುವ ಬಾಣವನ್ನು ತಡೆ ಹಿಡಿದಿದ್ದೆ. ಅಣ್ಣ ತಮ್ಮಂದಿರ ದ್ವಂದ್ವ ಯುದ್ಧದ ಮಧ್ಯೆ ಈ ತೆರನಾದಂತಹ ಮೋಸದ ಯುದ್ಧವನ್ನು ಮಾಡಿ ಗಂಡಸುತರಾಗಿರುವಂತಹ ನನ್ನನ್ನು ಬೀಳಿಸುವುದಕ್ಕೆ ಯಾರು ಕಾರಣರಾದರು? ಓಹೋ, ರಾಮನೇ! ವಂಶ